ಪೊಲಲಿ ಸಂತು ಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಕೂಸ್ ಇಂಡಸ್ಟ್ರಿಯಲ್ ಏರಿಯಾ 3, ನಮ್ಮೂರಿನ ನಮ್ಮ ಹೆಮ್ಮೆಯ ಮಂಗಳೂರಿನ ನ್ಯೂ ಲಾಕ್ ರೆಸ್ಟೋರೆಂಟ್. ಹೌದು, ಈಗ ನಿಮ್ಮನ್ನು ವಿಶೇಷವಾಗಿ ಅಲ್ಕೂಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮೂರಿನ ತುಳುನಾಡಿನ ಶೈಲಿಯ ಬಗೆ ಬಗೆಯ ಮೀನಿನ ಖಾದ್ಯ, ಚಿಕನ್, ಮಟನ್ ಹಾಗೂ ಇಡ್ಲಿ, ವಡೆ, ದೋಸೆ, ಪೂರಿ ಬಾಜಿ, ಬನ್ಸ್, ಗೋಳಿ ಬಜೆ, ಹಾಗೆ ಮೂಡೆ, ಪತ್ರೊಡೆ ಎಲ್ಲ ರೀತಿಯ ತುಳುನಾಡು ಶೈಲಿಯ ವಿಶೇಷ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ತುಂಬ ರುಚಿಯಾದ ಅಡುಗೆ ಸಿಗುತ್ತೆ. ನಾನು ಸಹ ಊಟ ಮಾಡಿದ್ದೇನೆ. ನಿಮ್ಗೆ ಅದರ ವೀಡಿಯೋ ನಾನು ಮುಂದೆ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಕಾಣ್ತಾ ಇದ್ದೀನಿ ನಿಮಗೆ ಯಕ್ಷಗಾನದ ಒಂದು ಭಾವಚಿತ್ರ ಇರ್ಬೋದು, ಕಂಬಳದ ಭಾವಚಿತ್ರ ಇರ್ಬೋದು, ಹಾಗೆ ಕೋಳಿ ಅಂಕದ್ದು ಇರ್ಬೋದು, ಹಾಗೆ ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರುವ ಒಂದು ಭಾವಚಿತ್ರ ಇರ್ಬೋದು. ನಮ್ಮ ಮಂಗಳೂರಿನ ಹಾಗೂ ಉಡುಪಿಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯನ್ನು ತುಂಬ ಪ್ರತಿಬಿಂಬಿಸ್ತಾ ಇದೆ. ತುಂಬ ಖುಷಿಯಾಗುತ್ತೆ ನೋಡುವಾಗ. ನನಗೆ ತುಂಬ ಖುಷಿಯಾಯಿತು. ವಿಶೇಷವಾಗಿ ಕೋರಿ ರೊಟ್ಟಿ ಇರ್ಬೋದು, ಕೋರಿ ಪುಂಡಿ ಇರ್ಬೋದು, ಮರವೆ ಪುಂಡಿ, ಮರವೆ ಸುಕ್ಕ, ಹಾಗೂ ಕ್ರ್ಯಾಬ್ ಸುಕ್ಕ, ಕ್ರ್ಯಾಬ್ ಮಸಾಲ ಫ್ರೈ ಇರ್ಬೋದು, ಪ್ರಾನ್ಸ್ ಫ್ರೈ ಇರ್ಬೋದು, ಪ್ರಾನ್ಸ್ ಮಸಾಲ ಎಲ್ಲ ರೀತಿಯ ನೀರು ದೋಸೆಯಿಂದ ಹಿಡಿದು, ಇಡ್ಲಿಯಿಂದ ಹಿಡಿದು, ಮೀನು ಫ್ರೈ, ಬಂಗುಡೆ ಫ್ರೈ ಎಲ್ಲ ಸಿಗುತ್ತೆ. ನೋಡಿ, ಕಿಚನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ತುಂಬ ಹೈಜೀನ್ ಆಗಿದೆ, ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ತುಂಬ ಖುಷಿಯಾಯಿತು. ನೋಡಿ, ಕ್ರ್ಯಾಬ್ ಮಾಡಿಟ್ಟಿದ್ದಾರೆ, ಇಲ್ಲಿ ನೋಡಿ ಮೂಡೆ ಇದೆ, ಹಾಗೆ ಇಲ್ಲಿ ನೋಡಿ ಪುಂಡಿ ಕಟ್ ಮಾಡಿಟ್ಟಿದ್ದಾರೆ, ಹಾಗೂ ಬನ್ಸ್, ಗೋಳಿ ಬಜೆ. ಕಿಚನ್ ಸಹ ಕರ್ಕೊಂಡೋಗಿ ಕಿಚನಲ್ಲಿ ಕಂಪ್ಲೀಟ್ ನಾನು ನೋಡಿದೆ. ತುಂಬ ಖುಷಿಯಾಯಿತು ನೋಡುವಾಗ. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ಸ್ಟಾಫ್ ಸಹ ಒಳ್ಳೆ ಇದು ಮಾಡ್ತಾರೆ, ಒಳ್ಳೆ ಮಾತನಾಡ್ತಾರೆ. ಹಾಗೆ ವಿಶೇಷ ನಮ್ಮ ಮಂಗಳೂರಿನವರು ಇದ್ದಾರೆ, ಕಟೀಲ್ನವರೊಬ್ಬರು ಇದ್ದಾರೆ, ಮತ್ತು ಇನ್ನು ಮುನ್ಕೂರಿನವರೊಬ್ಬರು ಸ್ಟಾಫ್ ಇದ್ದಾರೆ. ನೋಡಿ, ಇದೊಂದು ಫ್ಯಾಮಿಲಿ ರೂಮ್ ಹೋಗೋ ನೋಡಿ ತೋರಿಸ್ತಾ ಇದ್ದೀನಿ. ಮೇಲೆ ಫಸ್ಟ್ ಫ್ಲೋರಲ್ಲಿ ಮೇಲ್ಗಡೆ ಹೋಗುವಾಗ ನಿಮಗೆ ಇಲ್ಲಿ ಸ್ಟೆಪ್ಪಲ್ಲಿ ಮೇಲೆ ಹೋಗಬೇಕು. ಹೋದಾಗ ನಿಮಗೆ ಫ್ಯಾಮಿಲಿ ರೂಮ್ ಸಿಗುತ್ತೆ. ಎಷ್ಟು ಒಳ್ಳೆ ಕ್ಲೀನ್ ನೀಟ್ ಇದೆ ನೋಡಿ, ಎಷ್ಟು ಸಿಸ್ಟಮೆಟಿಕ್ ಆಗಿ ತುಂಬ ಸೂಪರಾಗಿದೆ. ನೋಡಿ, ಫ್ಯಾಮಿಲಿಗೆ ಬಂದು ಹೇಳಿದ ರೆಸ್ಟೋರೆಂಟ್ ಇದು. ಫ್ಯಾಮಿಲಿ ಸಮೇತರಾಗಿ ಬಂದು ಖಂಡಿತ ತಪ್ಪದೇ ಬರಬೇಕು. ಯಾಕೆ ವೆಜ್ ನಾನ್ ವೆಜ್ ಎರಡೂ ಒಂದೇ ಕಡೆ ಸಿಗುತ್ತೆ. ಜ್ಯೂಸ್ ಐಟಮ್ಸ್ ಇರ್ಬೋದು. ತುಂಬ ಖುಷಿಯಾಗುತ್ತೆ. ನಿಮಗೆ ಟೋಟಲ್ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೇನೆ. ಅಲ್ಲಿ ಲೊಕೇಶನ್ ಮ್ಯಾಪ್ ಇರ್ಬೋದು, ಹಾಗೆ ಅಡ್ರೆಸ್ ಇರ್ಬೋದು. ನೋಡಿ, ನೀವೇ ನೋಡಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಇದೆ ಮತ್ತು ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಇದೆ ಅಂತ. ಒಂದು ಸರಿ ತಪ್ಪದೇ ಭೇಟಿ ನೀಡಿ. ಇಂಡಸ್ಟ್ರಿಯಲ್ ಏರಿಯಾ 3ಯಲ್ಲಿದೆ, ಅಲ್ಕೂಸಲ್ಲಿ. ನಾನು ಕಾಂಟ್ಯಾಕ್ಟ್ ನಂಬರ್ ಸಹ ನಿಮಗೆ ಮೆನ್ಷನ್ ಮಾಡ್ತೇನೆ, ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೇನೆ, ಕೊಡ್ತೇನೆ. ಈಗ 058 166 1947, 055 966 3458. ತಪ್ಪದೇ ಭೇಟಿ ನೀಡಿ. ಆಗ ಲ್ಯಾಂಡ್ಲೈನ್ ನಂಬರ್ ಕೊಡ್ತೇನೆ, 04 553 2685. ಫ್ರೀ ಹೋಮ್ ಡೆಲಿವರಿ ಸಹ ಲಭ್ಯವಿದೆ. ಇಲ್ಲಿ ಹತ್ತಿರದಲ್ಲಿ ಅಲ್ಕೂಸ್ನ ನಿಯರ್ ಬೈ ಇರುವವರಿಗೆ ತುಂಬ ಒಳ್ಳೆಯ ಒಂದು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನಿಮಗೆ ನಾನು ಕಂಪ್ಲೀಟ್ ಹೋಟೆಲನ್ನು ಈಗ ನೋಡ್ತಿರ್ತೇನೆ, ಯಾವ ಥರ ಒಂದು ಇಂಟೀರಿಯರ್ ಇರ್ಬೋದು, ಅಲ್ಲಿ ಆ್ಯಂಬಿಯನ್ಸ್ ಇರ್ಬೋದು, ಮತ್ತು ಅಲ್ಲಿ ತುಂಬ ಖುಷಿಯಾಯಿತು. ಕೌಂಟ್ರಲ್ಲಿ ಸ್ಟಾಫ್ ಇರ್ಬೋದು, ಓನರ್ ಇರ್ಬೋದು, ತುಂಬ ಒಳ್ಳೆ ಮಾತನಾಡ್ತಾರೆ. ಒಳ್ಳೆ ನಮ್ಮ ಹತ್ರ ಇದು ಮಾಡಿ ಬಗ್ಗೆ ಮಾತನಾಡ್ತಾರೆ. ಸಂತೋಷ್ ಶೆಟ್ಟಿ ಪೊಲಲಿ. ನಾನು ಇವಾಗ ಇದ್ದೇನೆ ಅಲ್ಕೂಸ್ ಇಂಡಸ್ಟ್ರಿಯಲ್ ಏರಿಯಾ 3, ದುಬೈ UAEಯಲ್ಲಿ ನ್ಯೂ ಲಾಕ್ ರೆಸ್ಟೋರೆಂಟ್. ಈಗ ನೂತನವಾಗಿ ಶುಭಾರಂಭಗೊಂಡಿದೆ, ನೋಡ್ತಾ ಇದ್ರಿ. ನ್ಯೂ ಲಾಕ್ ರೆಸ್ಟೋರೆಂಟ್ ಇದು ಮಂಗಳೂರು ಮೂಲದ, ವಿಶೇಷವಾಗಿ ಮಂಗಳೂರು ಶೈಲಿಯ ಮೀನು ಖಾದ್ಯ ಇರ್ಬೋದು, ಚಿಕನ್, ಕೋರಿ ರೊಟ್ಟಿ, ಮರವೆ ಪುಂಡಿ, ಕೋರಿ ಸುಕ್ಕ, ಕ್ರ್ಯಾಬ್ ಸುಕ್ಕ ಎಲ್ಲ ರೀತಿಯ ಬಗೆ ಬಗೆಯ ಸಾಂಪ್ರದಾಯಿಕ ಶೈಲಿಯ ಮನೆಯ ರುಚಿಯ ಅಡುಗೆಯ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಾರೆ. ಹಾಗೆ ವಿಶೇಷವಾಗಿ ಸ್ನ್ಯಾಕ್ಸ್ ಇರ್ಬೋದು, ದೋಸೆ ಐಟಮ್ಸ್, ಇಡ್ಲಿ, ವಡ, ಪೂರಿ ಬಾಜಿ, ಮೆಸ್ ಸಹ ಇದೆ. ಒಮ್ಮೆ ತಪ್ಪದೆ ಭೇಟಿ ನೀಡಿ. ನ್ಯೂ ಲಾಕ್ ರೆಸ್ಟೋರೆಂಟ್ ಅಲ್ಕೂಸ್ ಇಂಡಸ್ಟ್ರಿಯಲ್ ಏರಿಯಾ 3ಯಲ್ಲಿದೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೇನೆ, ದಯವಿಟ್ಟು ಭೇಟಿ ಕೊಡಿ. ನಮ್ಮ ಊರಿಗೆ ನಮ್ಮ ಮಂಗಳೂರು ಹೋಟೆಲ್ ಸಪೋರ್ಟ್ ಮಾಡಿ. ನೋಡ್ತಾ ಇದ್ರಿ, ಮಂಗಳೂರಿನ ಬಂದರ್ನಲ್ಲಿ ನೋಡಿ ಮೀನು ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಇರ್ಬೋದು, ಕೋಳಿ ಅಂಕದ್ದು ಇರ್ಬೋದು, ಯಕ್ಷಗಾನದ್ದು ಇರ್ಬೋದು, ಹಾಗೆ ವಿಶೇಷವಾಗಿ ಪಿಲಿನಳಿಕೆ ಇರ್ಬೋದು, ಕಂಬಳ ಇರ್ಬೋದು. ನಮ್ಮ ಊರಿನವರು ವಿಶೇಷವಾಗಿ ಮಂಗಳೂರಿನವ್ರದ್ದು. ಒಂದು ಸಾರಿ ಭೇಟಿ ನೀಡಿ ನ್ಯೂ ಲಾಕ್ ರೆಸ್ಟೋರೆಂಟ್. ಥ್ಯಾಂಕ್ ಯು. ಅಂಚೆ ನಿಖಲ್ ತೂವೊಂದುಲರು ತುಲೆ ಚಿಕನ್ ಕಬಾಬು, ಅಂಚೆ ತವ ಫ್ರೈ ಉಂಟು, ಮಸಾಲ ಫ್ರೈ ಉಂಟು, ಮರವೆ ಪುಂಡಿ ರೆಡಿ ಆವೊಂದುಂಡು. ಶೋಕ್ ಉಂಡು. ನಾನು ಕಿಚನ್ ಬೋದುಲ್ಲ ವೀಡಿಯೋ ಮಾಡಿದೆ. ಭಾರಿ ಶೋಕದ ಒಂಜಿ ಹೈಜೀನ್ ಮೇಂಟೈನ್ ಮಾಡ್ತಿದ್ದ ಊರದ ಶೋಕ್ ಭಾರಿ ಶೋಕ್. ಮರವೆ ಪುಂಡಿ ಬರ ರೆಡಿ ಆವೊಂದುಂಡು. ಬಿಟ್ಟು ಕಬಾಬು, ತಂದೂರಿ ಐಟಮ್ಸ್, ಪ್ರಾನ್ಸ್ ಮಸಾಲ ಫ್ರೈ ಇರೋಷ್ಟು ಅಂಚೆ ಕಸ್ಟಮರ್ಲೆ ಎತ್ತೀನಿ ಮಸ್ತ್. ಭಾರಿ ಶೋಕದ ರೆಸ್ಟೋರೆಂಟು. ಊರ ಬಲೆ ನಮ್ಮ ಊರದ ವಿಶೇಷವಾದ ತುಳುನಾಡದ ಸಾಂಪ್ರದಾಯಿಕ ಶೈಲಿಯ ಮೂಡೆ, ಕೊಟ್ಟಿಗೆ, ಇಡ್ಲಿ, ತುಳಿಯಾಪುರ, ಬಿರಿಯಾನಿ ಪೂರ ಟೋಟಲ್ ಒಂದೇ ರೆಸ್ಟೋರೆಂಟ್ ಪೂರ. ನಾರ್ತ್ ಇಂಡಿಯನ್, ಚೈನೀಸ್, ಮಸ್ತ್ ವೆರೈಟಿ ತೊಗೊಂಡಿಲ್ಲ. ಬಿರಿಯಾನಿ ಗೀ ರೋಸ್ಟ್ ಅದು ಕಸ್ಟಮರ್ ಬಂದಿದ್ದಾರೆ, ಸರ್ವ್ ಮಾಡ್ತಿದ್ದಾರೆ. ಭಾರಿ ಆ್ಯಂಬಿಯನ್ಸ್ ಎಡ್ಡೆ ಸರ್ವಿಸ್ ಮಾಡ್ತಿದ್ದಾರೆ. ಒಂದು ಅಲ್ಕೂಸ್ ಇಂಡಸ್ಟ್ರಿಯಲ್ ಏರಿಯಾ 3 ಬರ್ಕೊಂಡು ಡಿಸ್ಕ್ರಿಪ್ಷನ್ ನಂಬರ್ಲ ಕೊಡ್ತೇನೆ. ಕಾಲ್ ಮಲ್ದ ಬರಡಿ ಅಂಚನೆ ನೆಟ್ ಕೈತಲ್ಲಿದ್ದೇನೆ. ಫ್ರೀ ಹೋಮ್ ಡೆಲಿವರಿ ಉಂಟು. ಎಲ್ಲ ಇಂಕೊಲ್ಲ ತಗೊಂಡು ಸ್ವಲ್ಪ ಬರ್ತಾ ತೂನೆ ಅಣ್ಣ. ಥ್ಯಾಂಕ್ ಯು.
ಇದು ಬಂಗುಡೆ ಮಾತ್ರ ಮಾಡ್ಕೊಂಡೆ ಒಂದುಲರ್ ತಪ್ಪಂದೆ ದಯಮಲ್ತ ನಿಕ್ಲು ಬರೋಡು ನ್ಯೂ ಲಾಕ್ ರೆಸ್ಟೋರೆಂಟ್ ನಮ್ಮ ಅಲ್ಕೂಸುಡು ಉಂಡು ಇಂಡಸ್ಟ್ರಿಯಲ್ ಏಡ್ 3 ಎಂಕ್ ಮಸ್ತ್ ಖುಷಿ ಆಡು ಯಾನ್ ಎಂಜಿನ ಪ್ರತಿಯಿಂದ ಅವೆ ನಿಕ್ಲು ವೀಡಿಯೋ ತೊಗೊಂಡುಪ್ಪಾರು ಬಂಗುಡೆ ತಾವ ಫ್ರೈ ಆದುಪ್ಪು ಸ್ಪೆಷಲಿ ಒಂಜಿ ಮೆನ್ಷನ್ ಮಾಡ್ಬೋದು ಮೀನ್ದ ಪುಳಿ ಮುಂಚಿ ಬಂಗುಡೆ ಪುಳಿ ಮುಂಚಿ ಓಲ್ಲ ತಿಕ್ಕಂದು ಬಾರದಿ ರೆಟ್ ಕವರ್ ಮಲ್ತು ಬಾರಿ ಶೋ ಕೊಡು ನಮ್ಮ ಇಲ್ಲದ ಅಮ್ಮನ ಕೈ ರುಚಿದ ಲೆಕ್ಕನುಂಡು ಅಂಚನೆ ಕಬಾಬ್ ಐಟಮ್ ಸೀಖ್ ಕಬಾಬ್ ಆದಪ್ಪು ನಾಟಿಕೋರಿ ಸುಕ್ಕ ಉಂಡು ನಿರ್ದೋಷ ತಿಂದ ಇಗಳು ಮೂಡೆ ತಿಂದ ಅಂಚ ನಿಕ್ಲೆ ಪೂರ ವೀಡಿಯೋ ತೊಗೊಂದಿಲ್ಲ ಎಣ್ಣೆ ತಿಂದ ಅಂಚ ಮಾರ್ಚ್ ಖುಷಿ ಆಡು ಅಣ್ಣ ನಮಸ್ತೆ ಇರೋ ನಮಸ್ತೆ ಮಸ್ತ್ ಖುಷಿ ಆಡು ನಮ್ಮ ಮೂಲ ನ್ಯೂ ಲಾಕ್ ರೆಸ್ಟೋರೆಂಟ್ ಇರುವರು ಮುಲ್ಪ ದಣ್ಣ ಕುಳ್ಳಿರು ಓನರ್ನ ಕುಳ್ಳಿರು ಅಕ್ಲೆ ನಿಕ್ಕಲು ಸಪೋರ್ಟ್ ಮಾಡ್ಕೊಡಿ ಸ್ಪೆಷಲಿ ನಮ್ಮ ಕುಡ್ಲದ ಕುಳಿಟ್ಟಿದ ತಪ್ಪಂದೆ ಬರೋಡು ಊರ್ದ ವೆರೈಟಿ ಫುಡ್ ನಿಕ್ಲೆ ತಿಕ್ಕೊಂದು ದಾಳ ಮಾಡ್ಪಾರ ನಮ್ಮ ಬರಪಿನ ಗ್ರಾಹಕರಿಗೆ ಕಸ್ಟಮರ್ ನಿಕ್ಲ ಅನಿಸಿಕೆ ಕಸ್ಟಮರ್ ಇಂಚಾರ್ಜ್ ಬಂದು ನನ್ನೆಲ್ಲ ಬರೋಂದಿಪ್ಪೋಡು ನಮ್ಮ ಫುಡ್ ಟೇಸ್ಟ್ ತೂಡ್ ನನ್ನಲ್ಲ ನಿಂಗೆಲ್ಲ ಅಲ್ಕೂಸ್ 3 ನಮ್ಮ ರೆಸ್ಟೋರೆಂಟ್ ನಿಯರ್ ಅಲ್ಕೂಸ್ ಮಾಲ್ ಪೂರೆಲ್ಲ ಬತ್ತದು ವಿಸಿಟ್ ಮಾಲ್ ಪ್ಲೇ ಜಸ್ಟ್ ಟೇಸ್ಟ್ ಮಾಲ್ ಪ್ಲೇ ಸರ್ ಎಂಕ್ಲ ಫುಡ್ ಎಂಚಿದ ಸರ್ ಫುಡ್ ಬಾರಿ ಶೋಕ್ ಆಂಡು ಬಾರಿ ಖುಷಿ ಆಡು ಸತ್ಯ ಮಾಡಿ ನಮ್ಮ ಒಂಜಿ ಬತ್ತ ಒನಸ್ ಮಲ್ತ ಅಂತ ಎಂಗು ಸ್ಪೆಷಲಿ ಬತ್ತ ಏನು ಅಲ್ಕೋಸುಡು ಎಂಗು ದುಂಬೆ ಕೇಂದಿತ್ತ ನ್ಯೂ ಲಾಕ್ ರೆಸ್ಟೋರೆಂಟ್ ಬಗ್ಗೆ ಮಸ್ತ್ ಕೇಂದಿತ್ತ ಆಂಡ ಮ್ಯಾನೇಜ್ಮೆಂಟ್ ಚೇಂಜ್ ಆನ್ ಬತ್ತ ಆಂಡ ಇನಿಕ್ ನಿಕ್ಲ ಮ್ಯಾನೇಜ್ಮೆಂಟ್ ಮಸ್ತ್ ಖುಷಿ ಆಡು ಆಂಡ ರಿಯಲಿ ಎಂಗುಲು ಆಟ್ಲಿ ಅಪ್ರಿಷಿಯೇಟ್ ಮಾಡ್ತದಲ್ಲ ನನಲಾತ್ ನಿಕ್ಲೆ ಕಸ್ಟಮರ್ ಬರೋಡು ನಮ್ಮ ಊರ್ದಾಗ್ಲು ಸ್ಪೆಷಲಿ ಇಡೀ ಬತ್ತ ಸಪೋರ್ಟ್ ಮಾಡ್ಕೊಡು ಎಂಕಲ್ ನಿಕ್ಕಲು ಮಸ್ತ್ ಕೊಟ್ಟು ವಿಡಿಯೋ ಮಾಡ್ತದಪ್ಪ ಆಂಡ್ ಎಂಕಲ್ ಒಂಜಿ ಇಂಟೆನ್ಷನ್ ಅವೇ ನಮ್ಮ ಊರ್ದಾಗ್ಲು ಬತ್ತ ನಂಗೆ ಸಪೋರ್ಟ್ ಮಾಡ್ಕೊಡತ್ತ ನಮ್ಮ ಫುಡ್ದಾಗ್ಲೆ ಸಪೋರ್ಟ್ ಮಾಡ್ಕೊಡು ನಮ್ಮ ಊರ್ದ ಫುಡ್ ಸಾಂಪ್ರದಾಯಿಕ ಶೈಲಿ ಅಮ್ಮನ ಕೈ ರುಚಿದಾನೆ ಟೇಸ್ಟ್ ಉಂಟು ಸತ್ಯ ಮಾಡ್ಬಿಡ ಅಂಚ ಅದು ಉಳ್ಳಾಡಿ ಕಿಚನ್ ನಿಕ್ಲು ಎಲ್ಲ ಮಾಡ್ತಾರೆ ಮಸ್ತ್ ಖುಷಿ ಆಡೋದು ನಾನು ಮಸ್ತ್ ಕೊಟ್ಟು ಎಲ್ಲ ಮಲ್ಪು ಜನ ಆ ಕಿಚನ್ ಆತೊಂಜಿ ಹೈಜೀನ್ ಅದು ಆತೊಂದು ನೀಟ್ ಆ್ಯಂಡ್ ಕ್ಲೀನ್ ಇತ್ತು ಆತ ನಿಕ್ಲು ಎಲ್ಲ ಮಾಡ್ತಾರೆ ಅದಕ್ಕೆ ಕಿಚನ್ ಇಂಚಂಡು ಅಂಚೆನೆ ಫುಡ್ ಅಂಚೆನೆ ಉಂಟು ನಿಕ್ಲ ಶೆಫ್ ಆದಪ್ಪು ಊರ್ದಾರು ನಮ್ಮ ಪಾತೆರಿಯ ಸಂತೋಷ್ ಇಡ್ರತೆ ಮುಂಡೆರ್ದಾರು ಬಾರಿ ಖುಷಿ ಆಡು ಬಾರಿ ಶಾಕಾಡ ನಮ್ಮ ಪಾತೆಲ್ಲ ಬರೋದು ಸರ್ ಬೊಕೊಂಜಿ ನಮ್ಮ ಮಿತ್ ಪಾರ್ಟಿ ಹಾಲ್ ಮಲ್ದ ಬೊಕ್ಕ ಒಂಜಿ ನಲ್ಪೆರ್ದ ಅಯೋಜನೆ ಪಾರ್ಟಿ ಅರೇಂಜ್ಮೆಂಟ್ ಮಲ್ತಂದುಲ್ಲ ಬೊಕ್ಕ ಅವೇ ಫುಡ್ ಪೂರ ಎಲ್ಲ ಫುಡ್ ನಮ್ಮ ಫುಡ್ ಪೂರ ಮಾಡೋದಿಲ್ಲ ಐಕ್ಲಿ ಸಪೋರ್ಟ್ ಕೊನಿಗ್ಲಿ ದಾಲ ಎನ್ಕ್ವೈರೀಸ್ ಇತ್ತಂಡ ಬರ್ಡೇ ಪಾರ್ಟೀಸ್ ಎನ್ಕ್ವೈರಿ ಇತ್ತಂಡ ಜಸ್ಟ್ ಎಂಕ್ಲೆಗ್ ಇನ್ಫಾರ್ಮ್ ಮಾಡ್ತಾರೆ ನಾನು ನಮ್ಮ ಅರೇಂಜ್ಮೆಂಟ್ ಮಲ್ಪ ಪೂರ ಫುಡ್ ಎಲ್ಲ ಮಲ್ಪ ಮಿತ್ ಪಾರ್ಟಿ ಹಾಲ್ ಉಂಟು ಅಂಚನೆ ವಿಶೇಷವಾದ ಮೆನ್ಷನ್ ಮಾಡ್ಕೊಡು ಪಾರ್ಟಿ ಹಾಲ್ ಬಾರಿ ಶೋಕೊಂಡು ಯಾನ್ ಆಯ್ಕೆ ವೀಡಿಯೋ ನಿಕ್ಲೆ ತೊಚ್ಪಾರೆ ಅವ್ನು ತಪ್ಪಂದು ತೂಳೆ ಒಂದು 50 ಜನ ಮುಟ್ಟ ಕೆಪಾಸಿಟಿ ನೆಟ್ ಒಂದು ಪಾರ್ಟಿ ಮಲ್ಪೊಲಿ ಮಾಡ್ತಾರೆ ಬರ್ಡೇ ಅದು ಕೊಡು ಆ್ಯನಿವರ್ಸರಿ ಅಕೇಷನ್ ಆಗೋದು ಬೇರೆ ರೀತಿಯ ಗೆಟ್ ಟುಗೆದರ್ ಅದು ಮಲ್ಪೊಲಿ ಖಂಡಿತ ಬಾರಿ ಶೋಕದ ಫುಡ್ನ ಅರೇಂಜ್ ಮಾಡ್ತು ಬರ್ತಾರೆ ಅಂಚದವರೆಗೂ ನಾನು ಕುಡೋರ ಒಕ್ಕರ ಬಂದ್ಪಿನಿ ಮಾತ್ರಲ್ಲ ವಿಸಿಟ್ ಮಲ್ಪಲೆ ಒಂದು ಅಲ್ಕೂಸು ಇಂಡಸ್ಟ್ರಿಯಲ್ ಏರಿಯಾ 3 ಮಸ್ತ್ ಇಟ್ಟು ಲೊಕೇಶನ್ ಪಾರ್ಕಿಂಗ್ ಒವೇ ರೀತಿಯ ಟೆನ್ಷನ್ ಇಸಿ ಪೂರ ಫ್ರೀ ಪಾರ್ಕಿಂಗ್ ನಂಗೆ ದುಬೈಡ್ ಬರಪಂಡ ಮಸ್ತ್ ಜನ ಗೊತ್ತುಂಟು ಪಾರ್ಕಿಂಗ್ ಮಸ್ತ್ ಕಿರಿಕಿರಿ ಮತ್ತೊಂದು ಪೊಂಡು ಅಂಡ್ ಉಂಮಲ ಈತ್ ಓಪನ್ ಏರಿಯಾ ಅಂಡ ಈತ್ ಎಡ್ಡೆ ಪ್ಲೇಸ್ ಮಾಡ ನಿಕ್ಲು ಹೊರ ಬತ್ತದೇ ಗೊತ್ತಾಗ್ಬಿಡು ಹೊರ ಬಲೆ ಟೇಸ್ಟ್ ಮಲ್ಪಲೆ ಬೊಕ್ಕ ನಿಕ್ಲ ಬತ್ತದ 4 ಜನಕ್ಕೆ ನಲ್ಲ ತೆರಿಪಾಲೆ ನಮ್ಮ ಊರ್ದಾಕ್ಲಿಗೆ ಸಪೋರ್ಟ್ ಮಲ್ಪಲೆ ಗ್ರಾಮ ದೈವಪುರಲ್ ದಪ್ಪೆ ಆದಿಮಾಯ ಸಾರಸಮೇತ ಒಡತಿ ಶ್ರೀ ರಾಜೇಶ್ ದಪ್ಪೆನ ಆಶೀರ್ವಾದ ಅಂಚಿನ ತುಳುನಾಡದ ಮಾತು ನಮ್ಮ ನಚ್ಚಿನ ದೈವದೇವರ ಮಕ್ಕಳು ಮೆತ್ತದ ಆಶೀರ್ವಾದ ಪಡೆದು ಅಂಚೆ ನಡಲಾತ್ ಕಸ್ಟಮರ್ ಬರ್ತದೆ ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ ಹೇಳೋದಿಲ್ಲ ಸೋಲ್ ಮೇಲು ಜೈತುನಾಥ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ನಮ್ಮೊಟ್ಟಿಗೆಲ್ಲ ದೀಪಣ್ಣ ನಮಸ್ತೆ ನಮಸ್ಕಾರ ನ್ಯೂ ಲಾಕ್ ರೆಸ್ಟೋರೆಂಟ್ ನ್ಯೂ ಲಾಕ್ ರೆಸ್ಟೋರೆಂಟ್ ಅದೇ ಅಲ್ಕೋಸ್ ಅಂತಂದೆ ಪೂರ ಬೈಯರ್ ಬಂದು ಪೂರ ಫ್ರೆಂಡ್ಸ್ ಬಂದು ಪೂರ ಟೇಸ್ಟ್ ಮಾಡ್ತಾರೆ ಖಂಡಿತ ಬಲೆ ಊರ್ದಾಗಲೇ ಸಪೋರ್ಟ್ ಮಾಡ್ಬೋದು ಸ್ಪೆಷಲಿ ಸಪೋರ್ಟ್ ಖಂಡಿತ ನ್ಯೂ ಲಾಕ್ ರೆಸ್ಟೋರೆಂಟ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ದೀಪಣ್ಣ ಬಾಯ್